संतमे सदा अलयेति वये सर्वा कर्कोटक प्रमुखास्ते नमो नमः प्रसन्ना संतमे सदा ये सर्वा पर्वते ये सुतरे संवेदनाः नमो नमः प्रसन्ना संतमे सदा रामे काजिनि वाक्ये ये सर्वा नमो नमः प्रसन्ना संतमे सदा धर्मदाये नमः धर्मदाये नमो नमो नमः ब्रह्मराहिमा विदत्तः अस्त्रवत्रं विदावृतं विदग्ने कण्डिलावकार्यं वेदान्तरे सुभ्यं नागराजाये नमः ಅತಿಶಯವಾಗಿ ಕ್ಷೇತ್ರದಲ್ಲಿ ಆ ಭಕ್ತರಿಗೆ ಉತ್ಸವದ ಅಂಗವಾಗಿ ಎಲ್ಲರೂ ಕೂಡ ಸಮಸ್ತ ಭಕ್ತಜನರ ಶ್ರೇಯೋಭಿವೃದ್ಧಿಗೋಸ್ಕರವಾಗಿ ಮಾಡಿದಂಥ ಆ ಸತ್ವಪ್ರಾಶಿತ ಆಶ್ರಯಿಸಲಾಗಬೇಕು. ಹಾಗೆ ಮಾಡಿದಂತಹ ಸೇವೆಯಲ್ಲಿ ಸತ್ವರಾಗಿ ಅದೇ ರೀತಿಯಲ್ಲಿ ಯಜಮಾನಕ್ಕೆ ಭಕ್ತರಿಗೆ ಬರತಕ್ಕಂತಹ ಎಲ್ಲ ರೀತಿಯ ಸತ್ವಜಾಗರೂಕರು ಪರಿಹಾರ ಆಗುವುದರೊಂದಿಗೆ ಗಜನ್ಮನಿ ಉಪಜನ್ಮನಿ ಜನ್ಮಾಂತರದಲ್ಲಿ ಮಾಡಿದಂತಹ ಆದ್ಯ ಗೋಮಾನ ವಿವರ ವಾಕ್ಯ ಪುರಸ್ಕಾರ ಮಾಡಿದಂತಹ ಸರ್ಪ ಛೇದನ ಸರ್ಪಾಂತಛೇದನ ಹಾಗೆ ಆ ದೋಷಗಳಿದ್ದಲ್ಲಿ ಅಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಟ್ಟು ಹಾಗೆ ವಿದ್ಯಾರ್ಥಿಗೆ ಆಯುಷ್ಯ ಆರೋಗ್ಯಕ್ಕೆ ಸೌಖ್ಯಕ್ಕೆ ಈ ರೀತಿಯಲ್ಲಿ ಎಲ್ಲ ರೀತಿಯ ಅಧಿಕಾರಗಳ ಪ್ರಾಪ್ತಿಗೋಸ್ಕರವಾಗಿ ಸಂಕಲ್ಪ ಮಾಡಿಕೊಂಡಂತಹ ಪ್ರಕಾರವಾಗಿ ಆ ಮಾಡಿದಂತಹ ಸೇವೆಯನ್ನು ಆ ಸರ್ವರಾಜರು ಸಾಧ್ಯಕ್ಕೆ ಸ್ವೀಕಾರ ಮಾಡಿಕೊಂಡು ಸಮಸ್ತ ಜನರ ಇಷ್ಟಾರ್ಥವನ್ನು ಮಾಡಿಬಿಟ್ಟು ಸಕಲ ಇಷ್ಟಾರ್ಥವನ್ನು ಸಕಲ ಐಶ್ವರ್ಯವನ್ನು ಗ್ರಹಿಸಿ ಕಾಪಾಡಬೇಕು ಅಂತ ಹೇಳಿ ಆ ಸರ್ವಾದನಾಗಿ ಪ್ರಾರ್ಥನೆ ಮಾಡಬೇಕು. ನಮೋ ಸರ್ವೇಭ್ಯೋ ಏಕೇನ ಸರ್ವೇಭ್ಯೋ ನಮಃ ಅನ್ನಗಾತ್ಮತಿದ್ದೇ ಗೋಮನತ್ವೋ ನಾಗನಾಮಕಃ ವಿಷ್ಣುವೀಠಾತ್ಮೇ ಬುದ್ಧಂ ನಾಗರಾಜಾಯ ನಮಃ ಓಂ ಅಮಾಹಿದೇವತಾಭ್ಯೋ ನಮಃ ಅಮೋಘಿಷ್ಟ ಪ್ರಾರ್ಥನಾ ಯಾರಿಣಿ ನಾಗರಿಕವಾದ ಗೋವಿಂದ ಯಾನಿ
ब्रह्मन्त इन्द्रश्चाग्निश्च राक्षन् अरयतां ध्रुवं राजाधिराजाय प्रत्यदायिने नमो वयं मे श्रवणाय कुर्महे न मे कामान् कामकामाय मुख्यं कामेश्वरवै ईश्वरो दातु वैराय वैश्रवणाय महाराजाय नमः पर्याप्त्यान्तरायाय सर्वतोमोद्रात्रवत्तमहद्भवति सर्वस्याप्ये सर्वतीत्ये सर्वमेव येनाप्नोति सर्वं जेने यो वेदानोतरप्रोक्तो वेदान्ते च प्रतिष्ठितः तस्य प्रगतिरेवस्य पीडाग्ने दुःखं नागराजाय नमः सर्वाद्यक्षप्रवास्ति नागराजाय नमः नागराजं प्रणोत्यं ज्ञानवैराग्यं देहि च पार्वती ಮಾತು ಸಮಸ್ತ ನಾಗಬ್ರಹ್ಮ ಸೇವಾ ಸಮಿತಿ ಅಭಿವೃದ್ಧಿ ಸಮಿತಿ ಮಹಿಳಾ ಸಮಿತಿ ಮಾತ ವೃತ್ತಿರು ಸೇರಿದಂತೆ ವಿಶೇಷವಾಗಿ ಈತ ನಾಗದೇವಿಯರ ವರ್ಧಂತಿ ಉತ್ಸವದ 20 ವರ್ಷದ ದಿನ 14ನೇ ವರ್ಷದ ವಿಶೇಷವಾಗಿ ನಾಗಮಂಡಲ ಸೇವೆ ನಮ್ಮ ಭಕ್ತಿಯನ್ನು ಕೈತು ದೇವರು ಸ್ವೀಕಾರ ಮಾಡಿದ್ದೇನೆ. ಈ 20 ವರ್ಷದ ವರ್ಧಂತಿ ಉತ್ಸವದ ಇನ್ನು ವಿಶೇಷವಾದ ನಾಗದೇವರಿಗೆ ಪ್ರಾತಃ ಕಾಲೋಡು ಪಂಚಾಮೃತ ಪ್ರಸ್ತ ಅಭಿಷೇಕ 25 ಕಲಶಾಭಿಷೇಕ ಆಶ್ಲೇಷ ಬಲಿಪೂಜೆ ಮಾತಂದು ವಿಶೇಷವಾದ ಈಗಲಿಗೆ ಆ ನಾಗದೇವರನ್ನು ಒಂಜಿಗಲಿಗೆ ಉಂಟು ಮಾಡ್ತದೆ. ನಂಬಿ ಭಕ್ತಿಯರಿಗೆ ಅಮೃತವಾಯಿನ ವಾಕ್ಯನು ಎತನೋಡು ಪನ್ಪುನ ಭಕ್ತಿರು ನಮಲ್ಲ ಮುಂಚೆನೆದಾವರ ಇನಿತ ಶುಭ ದಿನ ಶುಭಗಳಿಗೆ ಶುಭ ಮುಹೂರ್ತಗಳು ವಿಶೇಷವಾದ ನಾಗದೇವರನ್ನು ನುಡಿ ಭಕ್ತರಿಗಳ ಮಣ್ಣುಗಳ ಪರಿಪೂರ್ಣವಾದ ನಮ್ಮೊಂದು ಭಕ್ತಿನ ಸೇವೆ ಕೊರಗಳಿಗೆ ಮಾತ ಅಮೃತವಾಯಿನ ವಾಕ್ಯಾವರು ಕೊಂದು ದೇವರನ್ನ ಸಾನ್ನಿಧ್ಯಡು ಪ್ರಸನ್ನ ಚಿತ್ತ ಪ್ರಸನ್ನ ಕಾಲ ಪ್ರಸನ್ನ ಮನಸ್ಸು ಪ್ರಾರ್ಥನೆ ಮುಂದನು ವಾಸುಕಿ ನಾಗ ಬ್ರಹ್ಮದೇವರ ವಾದಾರವಿಂದಕ್ಕೆ ಗೋವಿಂದ ಗೋವಿಂದ ಪೂರ್ಣೇಶ್ವರಿ ದೇವರ ವಾದಾರವಿಂದಕ್ಕೆ ಗೋವಿಂದ ಗೋವಿಂದ ಗೋವಿಂದ. ಇವತ್ತಿನಿಂದಲೇ ಈ ಸ್ಥಳದಲ್ಲಿ ಪೂರ್ವಕಟ್ಟು ಪ್ರಕಾರ ಸಾನ್ನಿಧ್ಯಕ್ಕೆ ವಿಶೇಷ ರೂಪದಲ್ಲಿ ಪ್ರಾರ್ಥನಾ ಪುರಸ್ಸರವಾಗಿ ಭಕ್ತ ಸಮೂಹ ಬ್ರಹ್ಮವರ್ಗ ಸೇರಿಕೊಂಡು ಪ್ರಾತಃ ಕಾಲದಲ್ಲಿ ಪ್ರಾರ್ಥನಾ ಪುರಸ್ಸರವಾಗಿ ಪಂಚಾಮೃತ ಪುರಸ್ಸರ ಬೇಕಾದ ಸ್ತವರ ಕಲಶಾಭಿಷೇಕ ಪ್ರಾಯಶ್ಚಿತ್ತ ಯಾಗಾದಿಗಳು ಅನಂತ ಕುಟುಂಬ ತೃಪ್ತಿದಿಶಾರ್ಥವಾಗಿ ಆಶ್ಲೇಷಾವಧಿ ಸೇವಾ ನಡೆಸಿಕೊಂಡು ಕ್ಷೇತ್ರದಲ್ಲಿ ಅನಂತ ಕುಟುಂಬಕ್ಕೆ ನಡೆಸಿಕೊಟ್ಟ ಸತ್ಕಾರ್ಯಾದಿ ದೃಷ್ಟಿ ಅನಂತ ಕುಟುಂಬಕ್ಕೂ ಬಹಳ ಸಂತೃಪ್ತಿಯಾಗಿದೆ ತಿಳಿಸಿದ್ದೀವಿ. ಸೇವೆ ಮಾಡಿದ ದೇವರಿಗೆ ಸಂತೋಷ. ಇದೇ ನಮ್ಮ ನಂಬಿದ ಸಂಸಾರ ಭಕ್ತ ಸಮೂಹ ಸೇರಿಕೊಂಡು ಕ್ಷೇತ್ರದಲ್ಲಿ ವಿಶೇಷವಾಗಿ ನಡೆಸಿಕೊಟ್ಟಿರ್ತಕ್ಕ ಸೇವೆಗಳು ಸ್ಥಳದಲ್ಲಿ ಯಾವ ರೀತಿ ಭಕ್ತಿಪೂರ್ವಕವಾಗಿ ಆರಾಧನೆ ನಡೆಸಿಕೊಂಡು ಪ್ರಾರ್ಥನಾಪೂರ್ವಕವಾಗಿ ನನ್ನನ್ನು ಸೇವೆ ನಡೆಸ್ಕೊಂಡು ಬರ್ತಾರೆ. ಆ ಪ್ರಕಾರ ನಂಬಿದ ಸಂಸಾರ
ಕ್ಷೇತ್ರವನ್ನು ಬೆಳಗಿಸುವುದು. ಯಾರು ಈ ಸ್ಥಳದಲ್ಲಿ ಇಷ್ಟಾರ್ಥ ಸಿದ್ಧಿಗೋಸ್ಕರವಾಗಿ ಪ್ರಾರ್ಥಿಸಿಕೊಳ್ತಾರೋ ಅವರವರಿಗೆ ಬೇಕಾದ ಇಷ್ಟಾರ್ಥವನ್ನು ನಡೆಸಿಕೊಟ್ಟು ಇಲ್ಲಿ ನಡೆಸತಕ್ಕ ಸತ್ಕರ್ಮಗಳು ಅನಂತಪೂರ್ಣ ಚಿತ್ತಕ್ಕೆ ತೃಪ್ತಿ ಆಗುತ್ತೆ. ನಂಬಿದ ಸಮಸ್ತರಿಗೆ ಪರಿಪೂರ್ಣ ಪುಣ್ಯ ಪ್ರಸಾದ ಸರ್ವರಿಗೂ ಅನುಗ್ರಹ ಸಂತೋಷ ಸರ್ವರಿಗೂ ಅನುಗ್ರಹ ಆಗುತ್ತೆ ನಡೆಸಿಕೊಟ್ಟಿದ್ದೀರಿ. ಆದ್ದರಿಂದ ದೇವರ ಭಕ್ತರಿಗೆ ಅನುಗ್ರಹ ಕೊಡ್ತಾರೆ. ಬಾಕಿ ಇಲ್ಲಿ ಪೂರ್ವಘಟ್ಟ ಪ್ರಕಾರ ನಡೀತಕ್ಕ ಸೇವೆಗಳು ನೀವು ಈ ಕ್ಷೇತ್ರದಲ್ಲಿ ಸನ್ನಿಧಾನಕ್ಕೆ ಅನುಚಾರವಾಗಿ ನಡೆಸ್ಕೊಂಡು ಹೋಗುತ್ತೀವಿ. ಧರ್ಮಧಾರಗಳನ್ನು ಈ ಸ್ಥಳದಲ್ಲಿ ಕೈಗೊಂಡು ಈ ಸ್ಥಳದಲ್ಲಿ ಕ್ಷೇತ್ರವನ್ನು ವೃದ್ಧಿಪಡಿಸುತ್ತೆ. ಈಗ ನಿನ್ನ ನಂಬಿದ ಸಂಸಾರ ಉದ್ದೇಶಿಸ್ತೇನೆ. ಸ್ಥಳದಲ್ಲಿ ನೀನೇನು ನನ್ನನ್ನು ಪ್ರಾರ್ಥಿಸಿಕೊಂಡು ಪ್ರಸಾದವಾಗಿ ಈ ಸ್ಥಳದಲ್ಲಿ ಬೇಕಾದ ಆಕೃತಿಗಳು ಅದನ್ನು ಮುಂದಕ್ಕೆ ನಿನಗೆ ಅಭಿವೃದ್ಧಿ ಕೊಟ್ಟು ಮುಂದಕ್ಕೆ ನಿನ್ನ ಸಂಸಾರವು ಏಳಿಗೆ ಆಗಿ ಪರಿಪೂರ್ಣ ಸಂತೃಪ್ತಿ ಪ್ರಸಾದ ಅಂತ ನಡೆಸಿಕೊಡ್ತೀನಿ. ಇನ್ನೇನು ವಿಶೇಷ ಅಲ್ಲ. ಬ್ರಹ್ಮ
ಪ್ರಾರ್ಥಿಸುವುದು ಇಷ್ಟದಲ್ಲಿ ನಡೆಸಿಕೊಟ್ಟದೆಲ್ಲ ಜಾಗ ಸರಿಯಾಗಿ ನಡೆಸಿಕೊಂಡು ಕ್ಷೇತ್ರವನ್ನು ಬೆಳಗಿಸಿಕೊಂಡು ನಂಬಿದ ಸಂಸಾರ ಅದೇ ಪ್ರಕಾರ ಬರ್ತದೆ ಭಕ್ತಾದಿಗಳು ಮುಂದೆ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ. ಅವರವರ ಇಷ್ಟಾರ್ಥವನ್ನು ನಡೆಸಿಕೊಂಡು ಸನ್ನಿಧಾನ ಪರಿಪೂರ್ಣ ರೀತಿಯಲ್ಲಿ ತೃಪ್ತಿ ಆಗುತ್ತೆ ಅನ್ನೋದನ್ನು ಸಾಧಿಸಿಕೊಟ್ಟಿದೆ. ವಾದ್ಯ 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 ನಕಲು